ಪ್ರಕೃತಿ ಎನ್ನುವುದೇ ವಿಸ್ಮಯಗಳ ಆಗರ. ಇಂತಹ ವಿಸ್ಮಯಗಳು ಆಗಿಂದಾಗೆ ನಡೀತಾ ಇರುತ್ತೆ. ಇನ್ನು ಪ್ರಕೃತಿಯಲ್ಲಿ ಆಹಾರ ಶೃಂಖಲೆ ಅನ್ನೋದು ಒಂದು ಪ್ರಕ್ರಿಯೆ. ಈ ಪ್ರಕ್ರಿಯೆಯಿಂದಲೇ ಕೆಲವೊಂದು ಪ್ರಾಣಿಗಳನ್ನ ನಾವು ಕ್ರೂರಿ ಎಂದೇ ಕಾಣಬಹುದು. ಆದ್ರೆ ಅವುಗಳು ತಮ್ಮ ಧರ್ಮವನ್ನ ಪಾಲಿಸ್ತಿರುತ್ತೆ ಅಷ್ಟೇ. ಆದ್ರೆ ಇಲ್ಲಿ ಇದಕ್ಕೆ ವಿರುದ್ಧವಾದ ವಿಚಾರವೊಂದು ಸದ್ಯ ವೈರಲ್ ಆಗ್ತಾ ಇದೆ. ಹೌದು, ಕ್ರೂರಿ ಪ್ರಾಣಿಗೂ ಕರುಣೆ ಮಮಕಾರ ಬಂದ್ರೆ ಹೇಗಿರುತ್ತೆ ಅಲ್ವಾ? ಅಂತಹ ಒಂದು ವಿಶೇಷ ವೈರಲ್ ವಿಡಿಯೋ ಎಂದಿನ ವೈರಲ್ ಸೆಗ್ಮೆಂಟ್ ನಲ್ಲಿ.